ನಗರದ ಒಡಿಯೂರು ಶ್ರೀ ಗುರುದೇವ ದತ್ತ ಸಂಸ್ಥಾನದಲ್ಲಿ ಶ್ರೀ ಗುರುದೇವಾನಂದ ಸ್ವಾಮೀಜಿಯವರ ಮಾರ್ಗದರ್ಶನದಲ್ಲಿ ದತ್ತ ಜಯಂತಿ ಮಹೋತ್ಸವದ ಅಂಗವಾಗಿ ದತ್ತ ಮಾಲಾಧಾರಣ ಹಾಗೂ ಧಾರ್ಮಿಕ ಕಾರ್ಯಕ್ರಮ ನಡೆಯಿತು. ಊರ ಪರವೂರಿನ ಹೊರ ರಾಜ್ಯಗಳ ಸುಮಾರು ಮಂದಿ ಗುರು ಭಕ್ತರು ದತ್ತ ಮಾಲಾಧಾರಣೆ ಮಾಡಿದ್ರು. ಒಡಿಯೂರು ಸಾಧ್ವಿ ಶ್ರೀ ಮಾತಾನಂದಮಯಿ ದಿವ್ಯ ಸಾನ್ನಿಧ್ಯ ಕರುಣಿಸಿದ್ರು. ವೇದಮೂರ್ತಿ ಚಂದ್ರಶೇಖರ್ ಉಪಾಧ್ಯಾಯರ ನೇತೃತ್ವದಲ್ಲಿ ಶ್ರೀ ದತ್ತ ಮಹಾಯಾಗವು ಆರಂಭಗೊಂಡಿತು. ಶ್ರೀ ಗುರುಚರಿತಾಮೃತ ಪ್ರವಚನವನ್ನ ವಿ ಹಿರಣ್ಯ ಅವರು ನಡೆಸಿದ್ರು. ಕಾರ್ಯಕ್ರಮದಲ್ಲಿ ಗುರುದೇವಾನಂದ ಸ್ವಾಮೀಜಿಯವರು ಆಶೀರ್ವಚನ ನೀಡಿ ಗುರುತತ್ವದ ಬಗ್ಗೆ ಪರತತ್ವದ ಬಗ್ಗೆ ಚಿಂತನೆ ಮಾಡುವ ನಿಟ್ಟಿನಲ್ಲಿ ಪ್ರವಚನ ಕಾರ್ಯಕ್ರಮಗಳು ಸಹಕಾರಿಯಾಗ್ತವೆ. ಅಡಕವಾದ ವಿಚಾರಗಳನ್ನ ಜನರಿಗೆ ತಲುಪಿಸುವ ಪ್ರಯತ್ನಗಳು ನಡೆಯುತ್ತಿದೆ. ಗುರುಚರಿತಾಮೃತ ಮನುಷ್ಯನ ಸಚ್ಚಾರಿತ್ರ್ಯ ನಿರ್ಮಾಣಕ್ಕೆ ಬುನಾದಿ ಇದ್ದಂತೆ ಅಸತ್ಯದಿಂದ ಸತ್ಯದೆಡೆಗೆ ನಡೆಯಬೇಕೆಂಬ ಸಂದೇಶವನ್ನ ನೀಡುತ್ತದೆ ಎಂದು ಹೇಳಿದ್ರು. ಈ ಆತ್ಮ ತತ್ವಕ್ಕೆ ಲಿಂಗಭೇದವಿಲ್ಲ, ಯಾರೂ ಇದನ್ನ ಧಾರಣೆ ಮಾಡಬಹುದು, ಅದಕ್ಕೆ ಯಾವುದೇ ವಿಚಾರಗಳು ಇಲ್ಲ. ಮತ್ತೆ ಇನ್ನೊಂದು ನಮಗೆ ಪ್ರಶ್ನಾರ್ಥಕವಾಗಿರುವಂಥದ್ದು ಶಬರಿಮಲೆ ಒಂದು ಪ್ರಕರಣ ನಮಗೆ ಅರಿವಿಗೆ ಬರ್ತದೆ. ಹೇಗೆ ಹಾಕೊಂಡ್ರೆ ಹೇಗೆ ಎಲ್ಲಾದ್ರೂ ಅಶೌಚ ಅದು ಇದು ಅಂತ ಹೇಳಿದ್ರು ನಮ್ಮಲ್ಲಿ ಇದೆ. ಆದರೆ ಈ ಮಾಲಾಧಾರಣೆಗೆ ಇಲ್ಲಿ ಒಂದು ಅಲ್ಲಿಯ ಸಂವಿಧಾನ ಇದೆ. ಅಲ್ಲಿ ದೇವಾಲಯವು ಮಾಡಿರುವಂಥ ದೇವಾಲಯದಲ್ಲಿ ರೂಪಿತವಾಗಿರುವಂಥ ಕೆಲವು ಸಂವಿಧಾನಗಳು ಇರಬಹುದು, ಅಥವಾ ಸುಪ್ರೀಂ ಕೋರ್ಟ್ ಒಂದು ಸಂವಿಧಾನವನ್ನು ತಂದಿರಬಹುದು.